ಉಡುಪಿ ಅಡ್ವೊಕೇಟ್ ವೆಲ್ಫೇರ್ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕ್ಲಬ್ ಆಶ್ರಯದಲ್ಲಿ ಕುಂದಾಪುರ ವಕೀಲರ ಸಂಘದ ಸಹಯೋಗದಲ್ಲಿ ಹಿರಿಯ ವಕೀಲ ಚೇರ್ಕಾಡಿ ವಿಜಯ್ ಹೆಗ್ಡೆ ಸ್ಮರಣಾರ್ಥ ಅಂತಾರಾಜ್ಯ ಮಟ್ಟದ ಪುರುಷರ ಕ್ರಿಕೆಟ್, ವಾಲಿಬಾಲ್ ಹಾಗೂ ಮಹಿಳೆಯರಿಗೆ ಥ್ರೋಬಾಲ್ ಪಂದ್ಯಾಕೂಟವನ್ನು ಮಾರ್ಚ್ 8 ಮತ್ತು 9 ರಂದು ನಗರದ ಎಂಜಿಎಂ ಮೈದಾನದಲ್ಲಿ ಆಯೋಜಿಸಲಾಗಿದೆ ಎಂದು ಕ್ಲಬ್ನ ಅಧ್ಯಕ್ಷ ದೇವದಾಸ್ ಶೆಟ್ಟಿಗಾರ್ ತಿಳಿಸಿದರು. ಈ ಕುರಿತು ಉಡುಪಿ ಕಿದಿಯೂರು ಹೋಟೆಲ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಕ್ರಿಕೆಟ್ನಲ್ಲಿ ರಾಜ್ಯದ 18 ಹಾಗೂ ಮಹಾರಾಷ್ಟ್ರ, ತಮಿಳುನಾಡು, ಕೇರಳದ 6 ಸೇರಿದಂತೆ ಒಟ್ಟು 24 ಆಯ್ದ ತಂಡಗಳು, ವಾಲಿಬಾಲ್ನಲ್ಲಿ 16 ಮತ್ತು ಥ್ರೋಬಾಲ್ನಲ್ಲಿ 12 ತಂಡಗಳು ಭಾಗವಹಿಸಲಿವೆ. ವಿಜೇತರಿಗೆ ಕ್ರಿಕೆಟ್ನಲ್ಲಿ ಪ್ರಥಮ 1 ಲಕ್ಷ ರೂಪಾಯಿ, ದ್ವಿತೀಯ 60,000 ರೂಪಾಯಿ, ವಾಲಿಬಾಲ್ನಲ್ಲಿ ಪ್ರಥಮ 50,000 ರೂಪಾಯಿ, ದ್ವಿತೀಯ 25,000 ರೂಪಾಯಿ, ತೃತೀಯ 14,000 ರೂಪಾಯಿ, ನಾಲ್ಕನೇ 10,000 ರೂಪಾಯಿ ಮತ್ತು ಥ್ರೋಬಾಲ್ನಲ್ಲಿ ಪ್ರಥಮ 30,000 ರೂಪಾಯಿ, ದ್ವಿತೀಯ 20,000 ರೂಪಾಯಿ, ತೃತೀಯ 10,000 ರೂಪಾಯಿ, ನಾಲ್ಕನೇ 7,000 ರೂಪಾಯಿ ನಗದು ಬಹುಮಾನ ಮತ್ತು ಟ್ರೋಫಿ ನೀಡಲಾಗುವುದು ಎಂದರು. ಪಂದ್ಯಾಕೂಟವನ್ನು ಮಾರ್ಚ್ 8 ರಂದು ಬೆಳಗ್ಗೆ 9 ಗಂಟೆಗೆ ಮಾಜಿ ಲೋಕಾಯುಕ್ತ ನ್ಯಾಯಮೂರ್ತಿ ವಿಶ್ವನಾಥ್ ಶೆಟ್ಟಿ ಉದ್ಘಾಟಿಸಲಿದ್ದು, ಅಧ್ಯಕ್ಷತೆಯನ್ನು ಉಪಲೋಕಾಯುಕ್ತ ನ್ಯಾಯಮೂರ್ತಿ ಬಿ. ವೀರಪ್ಪ ವಹಿಸಲಿದ್ದಾರೆ. ಸಂಜೆ 6:30ಕ್ಕೆ ನಡೆಯುವ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಲ್ಲಿ ವೈದ್ಯೆ ಡಾ. ಶ್ರುತಿ ಬಲ್ಲಾಳ್ ಭಾಷಣ ಮಾಡಲಿದ್ದಾರೆ. ಮಾರ್ಚ್ 9 ರಂದು ಸಂಜೆ 6 ಗಂಟೆಗೆ ನಡೆಯುವ ಸಮಾರೋಪ ಸಮಾರಂಭದಲ್ಲಿ ಹಿರಿಯ ವಕೀಲ ವಿಕ್ರಮ್ ಹೆಗ್ಡೆ ಭಾಗವಹಿಸಲಿದ್ದಾರೆ ಎಂದು ಹೇಳಿದರು. ಅಂತಾರಾಜ್ಯ ಮಟ್ಟದ ಒಂದು ಕ್ರಿಕೆಟ್, ವಾಲಿಬಾಲ್ ಮತ್ತು ಥ್ರೋಬಾಲ್ ಪಂದ್ಯಾಕೂಟಗಳನ್ನು ನಡೆಸಬೇಕೇಳಿ ಆಯೋಜಿಸ್ತೇವೆ. ಅದನ್ನು ಪ್ರಾರಂಭಿಸಬೇಕಾದ್ರೆ ಒಂದು ಸಂಘಟನೆ ಬೇಕಾಗ್ತದೆ. ಅದಕ್ಕೋಸ್ಕರ ನಾವು ಉಡುಪಿಯಲ್ಲಿ ಅಡ್ವೊಕೇಟ್ ವೆಲ್ಫೇರ್ ಸ್ಪೋರ್ಟ್ಸ್ ಕಲ್ಚರಲ್ ಕ್ಲಬ್ ಅಂತೇಳಿ ಒಂದು ಫಾರ್ ದಿ ಅಸೋಸಿಯೇಷನ್ ಆಫ್ ಉಡುಪಿ ಅಡ್ವೊಕೇಟ್ಸ್ ಅಂತೇಳಿ ಒಂದು ಸಣ್ಣ ಒಂದು ಸಂಸ್ಥೆಯನ್ನು ಪ್ರಾರಂಭಿಸಿಕೊಂಡು ಅದರ ಬ್ಯಾನರ್ ಅಡಿಯಲ್ಲಿ ಕುಂದಾಪುರ ಬಾರ್ ಅಸೋಸಿಯೇಷನ್ನ ಸಂಯೋಜನೆಯೊಂದಿಗೆ, ಅವರ ಸಹಯೋಗದೊಂದಿಗೆ ಒಂದು ಅಂತಾರಾಜ್ಯ ಮಟ್ಟದ ಕ್ರಿಕೆಟ್, ವಾಲಿಬಾಲ್, ಥ್ರೋಬಾಲ್ ಪಂದ್ಯವನ್ನು 8 ಮತ್ತು 9 ಮಾರ್ಚರಂದು ನಡೆಸಲು ನಿರ್ಧರಿಸಿದ್ದೇವೆ. 8ರಂದು ಇಂಟರ್ನ್ಯಾಷನಲ್ ಮಹಿಳಾ ದಿನಾಚರಣೆ ಕೂಡ ಆಚರಣೆ ಆದದ್ದರಿಂದ ಸಂಜೆಯ ಒಂದು ಸಂದರ್ಭದಲ್ಲಿ ಆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ಹೆಚ್ಚಾದ ನಮ್ಮ ಹಿರಿಯ ನ್ಯಾಯವಾದಿಗಳಾದ MK ವಿಜಯಕುಮಾರ್ ಅವರು, ಅದೇ ರೀತಿ ಕುಂದಾಪುರದ ಎಲ್ಲ ಗೆಸ್ಟ್ಗಳ ಹೆಸರುಗಳು ನಮ್ಮ ಇದರಲ್ಲಿದೆ. ಮತ್ತು ನಮ್ಮ ಗೌರವಾಧ್ಯಕ್ಷರಾದ ರತ್ನಾಕರ್ ಶೆಟ್ಟರು, ಹಾಗೆ ವಿದ್ಯಾ ಹೆಗಡೆ, ನಮ್ಮ ವಿಜಯ ಹೆಗಡೆ ಅವರ ಪತ್ನಿಯವರು ಇರ್ತಾರೆ. ಮತ್ತು ಉಡುಪಿಯ ಜಿಲ್ಲೆಯ ಎಲ್ಲ ಹಿರಿಯ ನ್ಯಾಯಾಧೀಶರು ಅಂದರೆ ಕಾರ್ಕಳ ಕೋರ್ಟ್ ಕುಂದಾಪುರ ಶ್ಯಾಮಲ ಭಂಡಾರಿ ಇರೋದು, ಗೀತಾ ಕೌಶಿಕ್, ವಾಣಿ ವೀರಾವ್ ಹಾಗೂ ರೇಖಾ ಹೆಗಡೆ ಅವರು ಇದರಲ್ಲಿ ಮಹಿಳೆಯರು ಭಾಗವಹಿಸುತ್ತಿದ್ದಾರೆ. ಅದೇ ರೀತಿ ಆ ದಿನದ ಇನಾಗ್ರೇಷನ್ ಅಡ್ರೆಸ್ ಸ್ಪೀಚ್ಗೆ ಡಾಕ್ಟರ್ ಶ್ರುತಿ ಬಲ್ಲಾಳ್ ಅವರು ಕೂಡ ಆಗಮಿಸುತ್ತಿದ್ದಾರೆ. ಇದು ವಿಶೇಷತೆ ಅಂದರೆ ಆ ದಿನ ಒಂದು ಮಹಿಳಾ ದಿನಾಚರಣೆಯನ್ನು ಅಲ್ಲೇ ನಾವು ಆರ್ಗನೈಸ್ ಕೂಡ ಮಾಡಿದ್ದೇವೆ. ಆ ದಿನ ರಸಮಂಜರಿ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಇನಾಗ್ರೇಷನ್ಗೆ ನಮ್ಮ 8ನೇ ತಾರೀಕು ಕ್ರಿಕೆಟ್ನ ಇನಾಗ್ರೇಷನ್ ಬೆಳಿಗ್ಗೆ ನಡೆಯಲಿದೆ. ಅದಕ್ಕೆ ಜಸ್ಟಿಸ್ ಪಿ. ವಿಶ್ವನಾಥ್ ಶೆಟ್ಟಿ ಅವರು ಬರ್ತಿದ್ದಾರೆ. ಅದೇ ರೀತಿ ಪ್ರಿಸೈಡೆಡ್ ಬೈ ಹಾನರಬಲ್ ಜಸ್ಟಿಸ್ ಬಿ. ವೀರಪ್ಪ ಅವರು ಕೂಡ ಉಪಸ್ಥಿತರಿದ್ದಾರೆ. ಅದೇ ಉಪ ಲೋಕಾಯುಕ್ತವರು ಬೆಂಗಳೂರು. ಚೀಫ್ ಗೆಸ್ಟ್ಗಳಾಗಿ ಕೋಟ ಶ್ರೀನಿವಾಸ ಪೂಜಾರಿ ಅವರು ಮಾನ್ಯ ಸಂಸದರು, ಅದೇ ರೀತಿ ಯಶ್ಪಾಲ್ ಸುವರ್ಣ ಅವರು ಶಾಸಕರು, ಉಡುಪಿ ಶಾಸಕರು, ಅದೇ ರೀತಿ ಜಯಪ್ರಕಾಶ್ ಹೆಗಡೆ ಅವರು ತುಂಬ ವಿಜಯ ಹೆಗಡೆಗೆ ಬೇಕಾದ ಆತ್ಮೀಯರು, ಅವರಿಬ್ಬರು ಒಂದು ನಿಕಟವರ್ತಿಗಳಂತವೇ ಹೇಳ್ಬೋದು. ಸೊ ಹಾಗಾಗಿ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಎಲ್ಲದರಲ್ಲೂ ಮುಂಚೂಣಿಯಲ್ಲಿ ಭಾಗವಹಿಸುತ್ತಿದ್ದಾರೆ. ಅದೇ ರೀತಿ ಬ್ಯಾಂಗ್ಳೂರು ಬಾರ್ ಅಸೋಸಿಯೇಷನ್ನ ಅಧ್ಯಕ್ಷರಾದ ವಿವೇಕ್ ರೆಡ್ಡಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಅದೇ ದಿನ ವಿದ್ಯಾ ಹೆಗಡೆ, ನಮ್ಮ ವಿಜಯ ಹೆಗಡೆ ಅವರ ಪತ್ನಿ ಕೂಡ ಕಾರ್ಯಕ್ರಮದಲ್ಲಿ ಇರ್ತಾರೆ. ಅದೇ ರೀತಿ ಕಾಡೂರು ಪ್ರವೀಣ್ ಶೆಟ್ಟಿ ಬ್ರಹ್ಮಾರ ಬಾರ್ ಅಸೋಸಿಯೇಷನ್ನ ಅಧ್ಯಕ್ಷರು, ಸುನಿಲ್ ಕುಮಾರ್ ಶೆಟ್ಟಿ ಕಾರ್ಕಳ ಬಾರ್ ಅಸೋಸಿಯೇಷನ್ನ ಅಧ್ಯಕ್ಷರು, ಹಾಗೂ ಪ್ರೊಫೆಸರ್ ಲಕ್ಷ್ಮೀನಾರಾಯಣ್ ಕಾರಂತ್ ನಮ್ಮ ಎಂಜಿಎಂನ ಪ್ರಾಂಶುಪಾಲರು ಇರ್ತಾರೆ. ಅದೇ ರೀತಿ ಇದರ ಗೌರವಾಧ್ಯಕ್ಷರಾದ ರತ್ನಾಕರ್ ಶೆಟ್ಟರು, ಕುಂದಾಪುರ ಬಾರ್ನ ಅಧ್ಯಕ್ಷರಾದ ಪ್ರಮೋದ್ ಹಂದೆ ಅವರು, ಅದೇ ರೀತಿ ನಾವೆಲ್ಲರ ಸಮಿತಿಯ ಸದಸ್ಯರು ಒಳಗೂಡಿ ಈ ಕಾರ್ಯಕ್ರಮಗಳನ್ನು ನೆರವೇರಿಸುತ್ತಿದ್ದೇವೆ. ಈ ಅಚ್ಚುಕಟ್ಟಾಗಿ ದುಂದುವೆಚ್ಚವಿಲ್ಲದೆ ಕ್ರೀಡಾಕೂಟವನ್ನು ಆಯೋಜಿಸಿ ಉಳಿದ ಹಣವನ್ನ ಉಡುಪಿ ವಕೀಲರ ಮಿತ್ರರಿಗೆ ಅನಾರೋಗ್ಯದ ಸಂದರ್ಭದಲ್ಲಿ ತುರ್ತು ನಿಧಿಯಾಗಿ ಬಳಕೆ ಮಾಡುವ ಅಥವಾ ಆರೋಗ್ಯ ವಿಮಾ ಸೌಲಭ್ಯವನ್ನು ಒದಗಿಸುವ ಸದುದ್ದೇಶದಿಂದ ಇಟ್ಕೊಂಡಿರ್ತೇವೆ. ಅಂದ್ರೆ ನಮ್ಮ ಮೂಲ ಉದ್ದೇಶ ಕೇವಲ ಮನರಂಜನೆ ಮಾತ್ರ ಅಲ್ಲ,
ನಮ್ಮ ವಕೀಲರಿಗೆ ಒಂದು ಫಂಡ್ ಅನ್ನ ಮಾಡಬೇಕು. ಯಾಕಂತ ಹೇಳಿದ್ರೆ ನಾವೇನು ಗೌರ್ಮೆಂಟ್ ಅಫಿಷಿಯಲ್ಸ್ ಅಲ್ಲ, ಖಾಸಗಿ ಉದ್ಯಮಿಗಳು. ಅದರಿಂದಾಗಿ ನಮ್ಮ ಆದಾಯವನ್ನ ನಂಬಿಕೊಂಡು ನಮ್ಮ ಮನೆಯವರು ಇರ್ತಾರೆ. ಇತ್ತೀಚೆಗೆ ಮೊನ್ನೆ ಒಂದು 2-3 ಜನಕ್ಕೆ ನಾವೇ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಸಂಸ್ಥೆಯ ಗೌರವಾಧ್ಯಕ್ಷ ರತ್ನಾಕರ್ ಶೆಟ್ಟಿ, ಪ್ರಧಾನ ಕಾರ್ಯದರ್ಶಿ ಅಖಿಲ್ ಹೆಗ್ಡೆ, ಖಜಾಂಚಿ ವೈಟಿ ರಾಘವೇಂದ್ರ, ಕುಂದಾಪುರ ವಕೀಲರ ಸಂಘದ ಅಧ್ಯಕ್ಷ ಪ್ರಮೋದ್ ಹಂದೆ, ಹಿರಿಯ ವಕೀಲರಾದ ವಾಣಿರಾವ್, ಗೀತಾ ಕೌಶಿಕ್ ಮೊದಲಾದವರು ಉಪಸ್ಥಿತರಿದ್ದರು. ಶ್ರೀಜಿತ್, ವಿ4 ನ್ಯೂಸ್, ಉಡುಪಿ.